ಮಧ್ಯರಾತ್ರಿ ಮಂಗಳೂರು ಪೊಲೀಸ್ ಅಧಿಕಾರಿಗಳು ಅಕ್ರಮ ಮರಳು ದಂಧೆಕೋರರಿಗೆ ಶಾಕ್ ಕೊಟ್ಟಿದ್ದಾರೆ. ಸ್ವತಃ ಕಮಿಷನರ್ ಮತ್ತು ಡಿಸಿಪಿ ದ್ವಿಚಕ್ರ ವಾಹನದಲ್ಲಿ ಬಂದು ಅಕ್ರಮ ಮರಳು ದಂಧೆಕೋರರ ಹೆಡೆಮುರಿ ಕಟ್ಟಿದ್ದಾರೆ. ಹೌದು, ಕಡಲನಗರಿ ಮಂಗಳೂರಿಗೂ ಕೇರಳಕ್ಕೂ ಇನ್ನಿಲ್ಲದ ನಂಟಿದೆ. ಆದರೆ ಕಾನೂನಿನ ಪ್ರಕಾರ ಕರ್ನಾಟಕದಿಂದ ಹೊರ ರಾಜ್ಯಗಳಿಗೆ ಮರಳನ್ನ ಸಾಗಿಸುವಂತಿಲ್ಲ. ಆದರೆ ಮಂಗಳೂರಿನಲ್ಲಿ ಕೇರಳಕ್ಕೆ ಅಕ್ರಮ ಮರಳುಗಾರಿಕೆ ಸಾಗಾಟ ಎಕ್ಕಿಲ್ಲದೆ ನಡೆಯುತ್ತಿದೆ. ಈ ಹಿನ್ನೆಲೆಯಲ್ಲಿ ಮಂಗಳೂರು ಪೊಲೀಸ್ ಕಮಿಷನರ್ ಶಶಿಕುಮಾರ್ ಮತ್ತು ಡಿಸಿಪಿ ಹರಿರಾಮ್ ಶಂಕರ್ ರಹಸ್ಯ ಕಾರ್ಯಾಚರಣೆ ನಡೆಸಿದ್ದಾರೆ. ರಾತ್ರೋರಾತ್ರಿ ಸ್ಕೂಟರ್ನಲ್ಲಿ ಸಾಮಾನ್ಯ ನಾಗರಿಕರ ರೀತಿ ತಲಪಾಡಿ ಗಡಿಗೆ ತೆರಳಿದ ಅಧಿಕಾರಿಗಳಿಬ್ಬರು ಅಲ್ಲಿನ ವಾಸ್ತವ ಸ್ಥಿತಿಯನ್ನ ಸ್ವತಃ ಕಂಡುಕೊಂಡಿದ್ದಾರೆ. ತಡರಾತ್ರಿ 3 ಗಂಟೆ ಸುಮಾರಿಗೆ ತಲಪಾಡಿ ಟೋಲ್ಗೇಟ್ ಬಳಿ ತೆರಳಿದ್ರು. ಈ ವೇಳೆ ಅಕ್ರಮವಾಗಿ ಮರಳು ಸಾಗಿಸುತ್ತಿದ್ದ ಲಾರಿ ನೇರವಾಗಿ ಟೋಲ್ಗೇಟ್ನಲ್ಲಿ ಹಾದು ಬಂದಿದೆ. ಅಡ್ಡಗಟ್ಟಿ ತಪಾಸಣೆ ನಡೆಸಿದ ಇಬ್ಬರು ಅಧಿಕಾರಿಗಳು ಅಕ್ರಮವಾಗಿ ಮರಳು ಸಾಗಿಸುವುದನ್ನು ಪತ್ತೆ ಮಾಡಿದ್ದಾರೆ. ಟೋಲ್ಗೇಟ್ನ ಸಿಸಿ ಕ್ಯಾಮೆರಾದಲ್ಲಿ ಈ ಮಿಡ್ ನೈಟ್ ಆಪರೇಷನ್ ದೃಶ್ಯ ಸೆರೆಯಾಗಿದೆ. ಇನ್ನು ಟೋಲ್ ಸಿಬ್ಬಂದಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಎಂದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಲಾರಿ ಹಾಗೂ ಕಾರುಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಎಂದು ಡಿಸಿಪಿ ಹರಿರಾಮ್ ಶಂಕರ್ ಹೇಳಿದರು. ಯಾವಾಗ ಪೊಲೀಸ್ ಚೆಕ್ ಪೋಸ್ಟ್ ತೆಗಿತಾರೆ ಬಿಟ್ವೀನ್ 3 to after 4 o'clock to 7 o'clock ಪೊಲೀಸ್ ಚೆಕ್ ಪೋಸ್ಟ್ ಇರಲ್ಲ, ನಮ್ಮದು ಗ್ಯಾಪ್ ಟೈಮ್. ಆ ಟೈಮಿಗೆ ಅವರು ವೆಯ್ಟ್ ಮಾಡ್ತಾರೆ. ಆ ಟೈಮಿಗೆ ವೆಯ್ಟ್ ಮಾಡಿ ಯಾವಾಗ ಪೊಲೀಸರು ಇರಲ್ಲ ಇಮ್ಮಿಡಿಯೇಟ್ಲಿ ಬಂದು ಅದನ್ನು ಲೋಡ್ ಮಾಡಿಕೊಂಡು ಆಚೆ ಕೇರಳ ಕಡೆ ಹೋಗ್ತಾರೆ. ಅದು ಕೇರಳ ಕಡೆ ಹೋಗೋದು ಒಂದು ಡೆಸ್ಟಿನೇಷನ್ಗೆ ಹೋಗೋದಲ್ಲ, ಅಲ್ಲೂ ಇದೇ ಥರ ಡಂಪಿಂಗ್ ಸ್ಪಾಟ್ಸ್ ಇದೆ. ಇದಕ್ಕೆ ಮುಂಚೆ ನಮ್ಮ ACP ಸೌತ್ ರಂಜಿತ್ ಹೋಗಿ ಒಂದು ಸಲ ಕೇರಳ ತಲಾಕಿ ರಫೀಕ್ ಅಂತ ಒಬ್ಬರದು ಒಂದು 100 ಲೋಡ್ ಹೊಯ್ಗೆ ಇಟ್ಕೊಂಡು ಬಂದಿದ್ದರು. ಅದು ಇದೇ ಥರ ಒಂದು ಡಂಪಿಂಗ್ ಆಗಿದೆ. ಇಲ್ಲಿಂದ ಇಮಿಡಿಯೇಟ್ಲಿ 2-3 ಟ್ರಿಪ್ಸ್, ಒಂದು ಇನ್ ಅ ಟೈಮ್ ಆಫ್ 45 minutes to 1 hour ಒಂದು 3 ಟ್ರಿಪ್ಸ್ ಲಾರಿ ತೊಗೊಂಡೋಗಿ ಅಲ್ಲಿ ಡೆಪಾಸಿಟ್ ಮಾಡ್ತಾರೆ. ಮತ್ತು ಅಲ್ಲಿಂದ 12 wheeler ಗಾಡಿಗಳಲ್ಲಿ ಕೇರಳದ ಉಳಿದ ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಇದು ತುಂಬ ಪ್ಲ್ಯಾನ್ಡ್ ಇದೆ. ಇದರಲ್ಲಿ ನಮಗೆ ತಿಳಿದು ಬಂದ ಮಾಹಿತಿ ಪ್ರಕಾರ ಟೋಲ್ ಪ್ಲಾಜಾ ಸ್ಟಾಫ್ ಕೂಡ ಇದರಲ್ಲಿ ಶಾಮೀಲಿದ್ದಾರೆ. ಯಾಕೆಂದರೆ ಯಾವುದೇ ಪೊಲೀಸ್ ಸಿಬ್ಬಂದಿಗಳಲ್ಲಿ ಬರ್ತಾರಾ, ಯಾರಾದ್ರು ವಾಚ್ ಮಾಡ್ತಿದ್ದಾರಾ, ಸಸ್ಪಿಷಿಯಸ್ ಆಗಿ ಯಾರಾದ್ರು ವಾಚ್ ಮಾಡ್ತಿದ್ದಾರೆ, ಇವೆಲ್ಲ ಅವರಿಗೆ ಕರೆಕ್ಟಾಗಿ ಕನ್ವೆ ಮಾಡ್ತಾರೆ. ಮತ್ತು ಲಾರಿಗಳು ಒಳಗೆ ಕರ್ನಾಟಕ ಕಡೆಯಿಂದ ಕೇರಳ ಕಡೆ ಹೋಗ್ಲಿಕ್ಕೆ ಲಾರಿ ಹೋಗ್ಲಿಕ್ಕೆ 3 ದಾರಿಗಳಿದ್ದಾವೆ. ಬಟ್ ಯಾವಾಗಲೂ ಸ್ಯಾಂಡ್ ಲಾರಿ ಬರುವಾಗ ಒಂದು ಸ್ಪೆಸಿಫಿಕ್ ಲೈನಿಗೆ ಡೈರೆಕ್ಟ್ ಮಾಡ್ತಾರೆ. ಇದೆಲ್ಲ ಅಂದರೆ ಇವರದ್ದು ಟೋಲ್ ಪ್ಲಾಜಾದವ್ರದ್ದು ಕೂಡ ಇದರಲ್ಲಿ ಶಾಮೀಲಾಗಿ ಪಾತ್ರ ಇದೆ ಅಂತ ಕಂಡು ಬರ್ತದೆ. ಮತ್ತು ಆ ದಿನ ನಾವು ಹೋಗಿದ್ದಾಗ 1-2 ಕಾರುಗಳು ಈ ಗಾಡಿಗಳಿಗೆ ಎಸ್ಕಾರ್ಟ್ ಮಾಡಲಿಕ್ಕೆ ಅಲ್ಲಿತ್ತು. ಅವರು 2 ಕಾರುಗಳಲ್ಲಿ ಸುಮಾರು 4-6 ಜನ ಇದ್ದರು. ನಾವು ಹೋಗಿದ್ದಾಗ ನಾವು ನೈಟ್ ರೌಂಡ್ಸಲ್ಲಿತ್ತು ಆಫೀಸರ್ಸ್ಗೆ ಕರೆಸಿ ಅವ್ರದ್ದು ಗಾಡಿಗಳು ಕೂಡ ಸರ್ಚ್ ಮಾಡಲಿಕ್ಕೆ ಹೋಗಿದ್ದಾಗ ನಮ್ಮ ಪೊಲೀಸ್ ಸಿಬ್ಬಂದಿಗಳನ್ನು ದೂಡಿಕೊಂಡು ಅವರು ಓಡಿ ಹೋಗಿದ್ದರು. ವಾರದ ಹಿಂದಷ್ಟೇ ತಲಪಾಡಿ ಸಮೀಪ ಕಳ್ಳ ಮಾರ್ಗದ ಮೂಲಕ ಸಾಗುತ್ತಿದ್ದ ಮರಳು ಲಾರಿ ಹಿಮ್ಮುಖ ಚಲಿಸಿ ಪಲ್ಟಿಯಾಗಿತ್ತು. ಈ ಮರಳು ಸಾಗಾಟ ನಿರಂತರವಾಗಿ ನಡೆಯುತ್ತಿದ್ದ ಹಿನ್ನೆಲೆಯಲ್ಲಿ ದಂಧೆಕೋರರಿಗೆ ಸ್ಥಳೀಯ ಪೊಲೀಸರನ್ನ ಎಚ್ಚರಿಸಲು ಅಧಿಕಾರಿಗಳು ಈ ಕಾರ್ಯಾಚರಣೆ ನಡೆಸಿದ್ದಾರೆ. ಇನ್ನು ಮುಂದೆಯಾದರೂ ಅಕ್ರಮ ಮರಳು ಸಾಗಾಟಕ್ಕೆ ಬ್ರೇಕ್ ಬೀಳುತ್ತಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.